ದೇಶದಲ್ಲಿ ನಾವಿಂದು ಸುರಕ್ಷಿತವಾಗಿ ಬದುಕುತ್ತಿರುವುದರ ಹಿಂದೆ ಗಡಿ ಕಾಯುವ ಯೋಧರ ತ್ಯಾಗ ಪರಿಶ್ರಮವಿದೆ. ನಮ್ಮ ರಕ್ಷಣೆಯಿಂದ ಹಿಡಿದು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವವರೆಗೆ ಪ್ರತಿ ವ್ಯವಸ್ಥೆಯನ್ನು ದೇಶ ಮಾಡಿಕೊಟ್ಟಿದೆ. ಹೀಗಿರುವಾಗ ದೇಶ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ದೇಶ ಚೆನ್ನಾಗಿರಲು ನಾವೇನು ಕೊಡುಗೆ ನೀಡಿದ್ದೇವೆ ಎಂಬುದನ್ನು ಚಿಂತಿಸುವ ಅನಿವಾರ್ಯತೆ ಇದೆ ಎಂದು ಮಾಜಿ IPS ಆಫೀಸರ್ ಅಣ್ಣಾಮಲೈ ಹೇಳಿದರು. ಪುತ್ತಿಗೆಯ ವನ್ಯಜಾಕ್ಷಿ ಕೆ ಶ್ರೀಪತಿ ಭಟ್ ಬಯಲು ರಂಗಮಂದಿರದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ನಡೆದ 71ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಗಣರಾಜ್ಯೋತ್ಸವ ನಮ್ಮ ಕರ್ತವ್ಯವನ್ನ ನೆನಪಿಸುತ್ತದೆ. ದೊಡ್ಡ ಮಟ್ಟಿನ ದೇಶ ಸೇವೆ ಸಾಧ್ಯವಾಗದಿದ್ರೂ ನಮ್ಮ ಊರಿನ ಪರಿಸರ, ಸ್ವಚ್ಛತೆ, ಹೆಣ್ಣು ಮಕ್ಕಳ ಶೋಷಣೆಗೆ ತಡೆ ಹೀಗೆ ಅಗತ್ಯವಿರುವಲ್ಲಿ ಮಾಡುವ ಜನಸೇವೆಯೇ ದೇಶ ಸೇವೆಯಾಗಿದೆ. ಭಾರತ $5 ಟ್ರಿಲಿಯನ್ ಆರ್ಥಿಕತೆಯ ರಾಷ್ಟ್ರವಾಗಲು ಎಲ್ಲರಿಗೂ ಜೀವನದಲ್ಲಿ ದೇಶ ಮೊದಲು ಪ್ರಾಧಾನ್ಯತೆಯಾಗಬೇಕು ಎಂದ ಅಣ್ಣಾಮಲೈ ಅವರು ಆಳ್ವ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನ ಕೇವಲ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿಸಿಲ್ಲ, ಶಿಕ್ಷಣದ ಜೊತೆಗೆ ಉತ್ತಮ ನಡತೆ, ಮೌಲ್ಯ ಹಾಗೂ ದೇಶ ಕಟ್ಟುವ ಕಾರ್ಯವನ್ನ ಮಾಡುತ್ತದೆ ಎಂದು ಶ್ಲಾಘಿಸಿದರು. ಒಂದು ಕಡೆಯಲ್ಲಿ ಒಂದು ಮನುಷ್ಯ ಒಳಗಡೆ ಹೋಗಿ ತೀರಿ ಹೋಗಿದ್ದಾರೆ. ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವರು ಹೇಳಿದ ಕ್ವೆಶ್ಚನ್, ನಾವು ನಮ್ಮ ದೇಶಕ್ಕೆ ಏನ್ ಮಾಡ್ತಾ ಇದೀವಿ? ಇನ್ನೂ ಕೂಡ ನಮ್ಮ ದೇಶದಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಇದೆ. ಒಂದು ಮನುಷ್ಯ ಮಾಡಿದ ಮಲ ಇನ್ನೊಂದು ಮನುಷ್ಯ ಒಂದು ರೋಬೋಟ್ ಮಾಡಿದ್ದಾರೆ. ಅದು ಆಟೋಮೆಟಿಕ್ಲಿ ಒಳಗಡೆ ಹೋಗಿ ಆ ಮಲ ಏನಿದೆ ಕ್ಲೀನ್ ಮಾಡ್ತದೆ. ಆ ರೋಬೋ ಇವತ್ತು 21 ಸ್ಟೇಟ್ ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 450 ಕಡೆಯಲ್ಲಿ ಬೇರೆ ಬೇರೆ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ಇದು ದೇಶಕ್ಕೆ ತಾವು ಕೊಡುವ ಕೊಡುಗೆ ಒಂದು ಸ್ಟೂಡೆಂಟ್ ಆಗಿ. ನೆಕ್ಸ್ಟ್ ಸ್ಟೂಡೆಂಟ್ ಆದ ಮೇಲೆ ತಾವೆಲ್ಲರೂ ಕೂಡ ಲೈಫ್ ನಲ್ಲಿ ಬೇರೆ ಬೇರೆ ಡೆಸಿಷನ್ ತಗೊಳ್ತೀರಾ. ಕೆಲವು ಜನ ಆರ್ಮಿ ಕೂಡ ನನ್ನ ಓನ್ಲಿ ರಿಕ್ವೆಸ್ಟ್, ದಯವಿಟ್ಟು ನೇಷನ್ ಫಸ್ಟ್ ಇಡಿ. ನೇಷನ್ ಆದ ಮೇಲೆ ನಿಮ್ಮ ರಿಲಿಜನ್ ಬರಲಿ, ಅದಾದ ಮೇಲೆ ನಿಮ್ಮ ಊರು ಬರಲಿ, ಅದಾದ ಮೇಲೆ ನಿಮ್ಮ ಹೆಸರು ಬರಲಿ. ಯಾಕೆ ಬಹುಶಃ ಆಲ್ವಾಸ್ ಇಷ್ಟು ದೊಡ್ಡ ಒಂದು ಒಳ್ಳೆಯ ಒಂದು ಸಂಸ್ಥೆ ಕೆಲಸದಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಬಹಳ ಇಂಪಾರ್ಟೆಂಟು. ಅವತ್ತು ನಾನು ಹೇಳಿದ 40 ಕೋಟಿ ಜನ ಊಟ ಇಲ್ಲದೆ ಮಲಗಲಿಕ್ಕೆ ಹೋಗಲ್ಲ. ಅತಿಥಿಗಳನ್ನ ಕೆಡೆಟ್ ಕ್ಯಾಪ್ಟನ್ ಚಂದನ್ ಎಸ್, PT ಆಫೀಸರ್ಗಳಾದ ಕೀರ್ತನ್ ಶೆಟ್ಟಿ, ಶರಣ್ಯ MN ಸೇಜಲ್ ಅವರು ವೇದಿಕೆಗೆ ಕರೆತಂದ್ರು. ಪರೇಡ್ ಕಮಾಂಡರ್ ಸೀನಿಯರ್ ಅಂಡರ್ ಆಫೀಸರ್ ಮುತ್ತಮ್ಮ ವರದಿ ನೀಡಿದ್ರು. ಗಾರ್ಡ್ ಕಮಾಂಡರ್ ಜೂನಿಯರ್ ಅಂಡರ್ ಆಫೀಸರ್ ಮನೋಜ್ ನೇತೃತ್ವದಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು. ವಂದೇ ಮಾತರಂ ಗೀತೆಯ ಬಳಿಕ ಧ್ವಜಾರೋಹಣ ಮಾಡಲಾಯಿತು. ರಾಷ್ಟ್ರಗೀತೆ ಹಾಡುವುದರ ಮೂಲಕ ದೇಶಕ್ಕೆ ಗೌರವ ಸಲ್ಲಿಸಲಾಯಿತು. NCC ಗ್ರೂಪ್ ಕಮಾಂಡರ್ ಕರ್ನಲ್ AK ಶರ್ಮಾ ಅಧ್ಯಕ್ಷತೆಯನ್ನ ವಹಿಸಿದ್ರು. ವಿಶೇಷ ಆಹ್ವಾನಿತರಾದ ಕರ್ನಲ್ ಮನೋಜ್ BU, ಗ್ರೂಪ್ ಕ್ಯಾಪ್ಟನ್ R ಶ್ರೀನಿವಾಸನ್, ಕಮಾಂಡರ್ ವಿಫುಲ್ ಗುಪ್ತಾ, ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಮೋಹನ್ ಆಳ್ವ, ಟ್ರಸ್ಟಿಗಳಾದ ವಿವೇಕ್ ಆಳ್ವ, ಡಾ ವಿನಯ್ ಆಳ್ವ ಉಪಸ್ಥಿತರಿದ್ದರು. 20 ನಿಮಿಷಗಳ ಕಾಲ ನಡೆದ ಆಕರ್ಷಕ ಪಥಸಂಚಲನದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೊಡಗಿನ ವಿವಿಧ ಕಾಲೇಜುಗಳ ಭೂಸೇನೆ, ನೌಕಾದಳ ಮತ್ತು ವಾಯುದಳದ 2400 NCC ಕೆಡೆಟ್ಗಳು, NCC ಬೆಟಾಲಿಯನ್ಗಳ ಕ್ಯಾಪ್ಟನ್ಗಳು, ಜೊತೆಗೆ 400 ರೋವರ್, ರೇಂಜರ್ ಹಾಗೂ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು, 1300 NSS ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪ್ರೇಮಶ್ರೀ, V4 News 24/7 ಮೂಡಬಿದ್ರೆ.